Hi, hello friends, welcome to my channel Yakshitha Happy Family Kannada Vlog. So ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಬೆಳಿಗ್ಗೆ ಎಳ್ಳು ಜ್ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ನೀರು. ಇನ್ನು ಮಾರ ಎಡ್ಡೆ ಉಂಡು ಇಡ್ಲಿ ವಿತ್ ಒಂದು ಎಗ್ ಕರಿ, ಸೂಪರ್. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. Pitaku is coming. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆ್ಯಂಡ್ ರೊತ್ತಂದು ಬ್ರಷ್ ಮಾಡಿ ಎಲ್ಲ ಆಯಿತು. ಆ್ಯಂಡ್ ಈಗ ನಾನು ಇದು ಸೆಕೆಂಡ್ ರೌಂಡ್ ಆಫ್ ಇಡ್ಲಿ, ಸೊ ಇದನ್ನ ತೆಗಿತಾ ಇದ್ದೀನಿ. ಆ್ಯಂಡ್ ಇದು ನಾವು ದೊಡ್ಡ ದೊಡ್ಡ ಪ್ಲೇಟಲ್ಲೇ ಹಾಕಿದ್ವಿ, ಬೇಗ ಆಗುತ್ತೆ ಅಂತ ಹೇಳಿ ಬೌಲಲ್ಲಿ. ಆ್ಯಂಡ್ ಫಸ್ಟ್ ಒಂದು ಪ್ಲೇಟ್ ಮತ್ತೆಲ್ಲ ಬೌಲು. ಆ್ಯಂಡ್ ಇಲ್ಲಿ ನನಗೆ ನಾನು ವಿತ್ ಹೆಲ್ಪ್ ಮಾಡ್ತಿದ್ದಾನೆ ವೀಡಿಯೋ ಶೂಟ್ ಮಾಡೋದಕ್ಕೆ. ಆ್ಯಂಡ್ ಸಂಡೇ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ಸ್ ಅ ಬಿಸಿ ಡೇ. ಸೊ ಎಷ್ಟು ಕೆಲಸ ಮಾಡಿದ್ರು ಮುಗೀತು ಅಂತ ಇಲ್ಲ. ಆ್ಯಂಡ್ ಒಂದಾದ್ಮೇಲೆ ಒಂದು ಈ ಥರ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಆ್ಯಂಡ್ ಜೊತೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಅದು ಕೇಕ್ ಅಂತ ಅನಿಸುತ್ತೆ. ಸೊ ಅದನ್ನ ಕಟ್ ಮಾಡ್ತಾಳೆ. ಆ್ಯಂಡ್ ಈಗ ನಂದು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ, ಸೊ ಅದನ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಏನು ಕೆಲಸ ಇದೆ ಅಂತ ನೀವೇ ನೋಡಿ ಬನ್ನಿ. ಲೆಫ್ಟ್ ರೈಟ್ ಲೆಫ್ಟ್. ನೀರು ಬೇಡ, ಬಾಟ್ಲಿ ಉಳ್ಳಿನ ಬಾಟ್ಲಿ ಇಡೋದ ರೂಮುಡು. ಸೊ ತೆಂಗಿನಕಾಯಿ ಬೇಕಿತ್ತು. ಓ ಫಿಶ್ ಮಸಾಲ ಈಸ್ ರೆಡಿ. ಈ ಕೆಲಸ ಎಲ್ಲ ಆಯಿತು. ಆ್ಯಂಡ್ ಇನ್ನು ಮೀನು ತರಬೇಕು, ಸೊ ಮೀನಿಗೆ ಹೋಗೋಣ ಬನ್ನಿ. ಮೀನು ತಗೊಂಡಾಯಿತು. ಆ್ಯಂಡ್ ಈಗ ಹೋಗ್ತಾ ಇದ್ದೀನಿ ಮನೆಗೆ. ಆ್ಯಂಡ್ ಫಿಶ್ ಕೂಡ ಬಂದಾಯಿತು, ಕ್ಲೀನ್ ಮಾಡಿ ಆಯಿತು. ಆ್ಯಂಡ್ ಇಲ್ಲಿ ಗ್ರೇವಿ ಕೂಡ ಬಾಯ್ಲ್ ಆಗ್ತಾ ಇದೆ. ಚೆನ್ನಾಗಿ ಬಾಯ್ಲ್ ಆಗ್ತಿರ್ಬೇಕು. ನಾನು ಫಿಶ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೂಪರ್ ಟೇಸ್ಟಿ ಯಮ್ಮಿ ನಮ್ಮ ಬಾಂಗ್ಡೆ ಫಿಶ್ ರೆಡಿ ಆಗಿದೆ. ಆ್ಯಂಡ್ ಸೊ ಇನ್ನೊಂದು 5 to 10 minutes ಆ್ಯಂಡ್ ಇದಾದರೆ ಫಿಶ್ ಕೂಡ ಕರಿ ಕೂಡ ರೆಡಿ ಆಗುತ್ತೆ.
ಆ್ಯಂಡ್ ತೆಂಗಿನಕಾಯಿ ತೆಗಿಯೋರು ಬಂದಿದ್ದರು, ಹಾಗಾಗಿ ಎಳ್ನೀರು ಕೂಡ ತೆಗೆದಿದ್ರು. ಆ್ಯಂಡ್ ಎಲ್ಲರೂ ಕೂಡ ಎಳ್ನೀರು ಕುಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಆ್ಯಂಡ್ ನಾನು ಬಂದು ದೊಡ್ಡ ಎಳ್ನೀರು ತುಂಬ ನೀರು ಇರುತ್ತೆ ಅಂತ ತೊಗೊಂಡಿದ್ದೆ, ಬಟ್ ಇದು ತುಂಬ ನೀರಿತ್ತಿದ್ರಲ್ಲಿ, ಬಟ್ ಸಿಹಿ ಇರಲಿಲ್ಲ. ಇದಾಗಿತ್ತು ನಮ್ಮ ಸಂಡೇ ನಾರ್ಮಲ್ ಕ್ಯಾಶುವಲ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕ್ ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ನೀವು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಎಸ್ ಗೈಸ್, ನೆಕ್ಸ್ಟ್ ವ್ಲಾಗ್ ಬಂದು ಹೃದಯಂದು 4th ಇಯರ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಇದೆ, ಮಿಸ್ ಮಾಡಿದೆ ನೋಡಿ. ಓಕೆ, ಬಾಯ್ ಬಾಯ್.